ಪುತ್ತೂರಿನ ನರಿಮೊಗರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಿ ಪೋಷಕರು ಹಾಗೂ ಶಾಲಾ ಎಸ್ಟಿಎಂಸಿ ಸದಸ್ಯರು ಸೋಮವಾರ ನರಿಮೊಗರು ಶಾಲಾ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಇಂತಹ ಸಂದರ್ಭ ಶಾಲಾ ಮುಖ್ಯಗುರು ಆಗಿದ್ದ ಶ್ರೀಲತಾ ಅವರ ನೇತೃತ್ವದಲ್ಲಿ ಶಾಲಾಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿತ್ತು. ಆಂಗ್ಲ ಭಾಷಾ ಕಲಿಕೆಯನ್ನು ಕೂಡ ಪ್ರಾರಂಭಿಸಲಾಗಿತ್ತು. ಇದರಿಂದ ಮಕ್ಕಳ ಸಂಖ್ಯೆ 100ರಿಂದ 200ಕ್ಕೆ ಏರಿದೆ. ಇಲ್ಲಿನ 2 ಶಿಕ್ಷಕರಿಗೆ ಬಿಎಲ್ಒ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಇದರಿಂದ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲದಂತಾಗಿದೆ. ಪ್ರಸ್ತುತ ನೂತನ ಶಾಲಾ ಮುಖ್ಯ ಗುರುಗಳು ಆಗಮಿಸಿದ್ದಾರೆ. ಆದರೆ ಇಲ್ಲಿ ಅತಿಥಿ ಶಿಕ್ಷಕರನ್ನ ಇಲಾಖೆಯಿಂದ ನೀಡಲಾಗಿಲ್ಲ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಕ್ಷಣ ಶಾಲೆಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಶಾಸಕರ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಅವರಿಗೆ ಮನವಿಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಪ್ರವೀಣ್ ಆಚಾರ್ಯ, ಮಾಜಿ ಅಧ್ಯಕ್ಷ ಉಸ್ಮಾನ್ ನಿಖಿಲ್, ಉಪಾಧ್ಯಕ್ಷೆ ಸೌಮ್ಯ ಮತ್ತಿತರರು ಭಾಗವಹಿಸಿದರು. ನಮ್ಮ ಪಕ್ಕದ ಶಾಲೆ ಈಗಾಗಲೇ ಖಾಸಗಿ ಶಾಲೆಯಿಂದ ತುಂಬ ಒಂದು 10-15 ಮಕ್ಕಳು ಬಂದಿದ್ದಾರೆ. ನಮ್ಮ ಶಾಲೆಗೆ ಇಲ್ಲಿ ಈಗಾಗಲೇ 145 ಮಕ್ಕಳಿದ್ದಾರೆ. ಅವರು ಈಗ ಖಾಸಗಿ ಶಾಲೆಯಿಂದ ಬಂದ ಅಂತ ವಿದ್ಯಾರ್ಥಿಗಳ ಪೋಷಕರು ಕೇಳ್ತಾ ಇದ್ದಾರೆ. ಈಗಾಗಲೇ 1 ತಿಂಗಳ ಆಗಿದೆ. ಯಾವುದೇ ರೀತಿಯ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ದೊರಕ್ತಾ ಇಲ್ಲ. ನಾವು ಖಾಸಗಿ ಶಾಲೆಯಿಂದ ಈ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹಾಕಿದ್ದೇವೆ. ಈ ರೀತಿ ಮಕ್ಕಳಿಗೆ ನಾವು ಶಿಕ್ಷಣದಲ್ಲಿ ತೊಂದರೆ ಆದರೆ ನಾವು ನಾಳೆಯಿಂದ ಖಂಡಿತ ಮಕ್ಕಳನ್ನು ಕಳಿಸುವುದಿಲ್ಲ ಎಂದು ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನೆರಿಮುಗುರು ಶಾಲೆ ಶತಸಂಭ್ರಮವನ್ನು ಆಚರಣೆ ಮಾಡಿ ಸುಮಾರು 5 ವರ್ಷಗಳು ದಾಟಿದೆ. ನಮ್ಮ ನೆರಿಮುಗುರು ಗ್ರಾಮದಲ್ಲಿ ಸುಮಾರು ಒಂದು 2-3 ಶಾಲೆಗಳಿದ್ದರೂ ಸಹ ಅತಿ ದೊಡ್ಡ ಶಾಲೆಯಾಗಿ 3.5 ಎಕರೆ ಜಾಗವನ್ನು ಹೊಂದಿದೆ. ತುಂಬ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತು ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ನಾವು ಇಲಾಖೆ ಗಮನಕ್ಕೆ ಜೂನ್ ಪ್ರಾರಂಭ ಆಗುವ ಮೊದಲಿಂದಲೇ ನಾವು ಅತಿಥಿ ಶಿಕ್ಷಕರು ಬೇಕು ಅಂತೇಳಿ ಕೇಳಿ ತುಂಬ ಕೇಳಿದರೂ ಯಾವುದೇ ಒಂದು ರೀತಿಯಲ್ಲಿ ಇಲಾಖೆ ನಮಗೆ ಸ್ಪಂದನೆ ನೀಡಿದ ಕಾರಣ ಇವತ್ತು ನಾವೆಲ್ಲ ಪೋಷಕರೆಲ್ಲ ಸೇರಿದ್ದೇವೆ. ಪೋಷಕರದ ನಮ್ಮದು ಏನಂತೇಳಿ ನಮಗೆ ಅತಿಥಿ ಶಿಕ್ಷಕರು ಬೇಕು. 6 ಶಿಕ್ಷಕರನ್ನು ನಮಗೆ ಇಲಾಖೆ ಕೊಟ್ಟಿದೆ, ಹೌದು. ಆದರೆ 1ರಿಂದ 3ಗೆ ನಲಿಕಲಿಗೆ ಆಗಲಿ ಅಥವಾ 8ನೇ ತರಗತಿಗೆ ಆಗಲಿ ವಿಜ್ಞಾನಕ್ಕೆ ಟೀಚರ್ಸನ್ನು ಯಾವುದು ನಮಗೆ ಬೇಕಾಗುವಂಥ ಶಿಕ್ಷಕರನ್ನು ನೀಡದೆ ನಮಗೆ ಬೇರೆ ಶಾಲೆಯ ಮಧ್ಯದಲ್ಲಿ ನಮಗೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಇಲಾಖೆ. ಅದಕ್ಕೆ ನಾವು ಈಗ ಸಾಂಕೇತಿಕ ಪ್ರತಿಭಟನೆ ಮಾಡಿ ನಾವೀಗ ಎಲ್ಲ ಪೋಷಕರನ್ನು ಸೇರಿದವರ ಹತ್ರ ನಾವು ಹೇಳಿದ ಒಂದೇ, ನಾವು ಈಗ ನಮಗೆ ಶಾಸಕರಿದ್ದಾರೆ, ಶಾಸಕರ ಹತ್ರ ನಮಗೆ ನ್ಯಾಯ ಸಿಗ್ತದೆ. ಒಂದು 10 ವರ್ಷಗಳಿಂದ ಮುಂಚೆ ಮಕ್ಕಳ ಗಣನೀಯ ಸಂಖ್ಯೆ ಭಾರಿ ಕಮ್ಮಿ ಇದ್ದಾಗ LKG UKG ಇಂದ ಸ್ಟಾರ್ಟ್ ಮಾಡಿ ಈಗ ಮಕ್ಕಳ ಸಂಖ್ಯೆ 150 ಹತ್ತಿರ ಮುಟ್ತಾ ಇದೆ. ಆದರೆ ಎಂತ ಮಾಡಿದೆ ಅಂದರೆ ಇಲಾಖೆಯವರು ನಮಗೆ ಶಿಕ್ಷಕರನ್ನು ಕೊಡೋದಿಲ್ಲ. ಈಗ 6 ಶಿಕ್ಷಕರು ಇದ್ದಾರೆ, ಅತಿ ಶಿಕ್ಷಕರನ್ನು ಕೊಡೋದಿಲ್ಲ. ಅತಿ ಶಿಕ್ಷಕರು ಕೆಲವು ಕಡೆಯಲ್ಲಿ ಕೊಡ್ತಾರೆ, ಯಾಕಂದರೆ ಸರ್ಕಾರ ಏನು ಆದೇಶ ಮಾಡಿದ್ರು ಇಲಾಖೆಯವರು ಅದನ್ನು ಸ್ವಲ್ಪ ತಾರತಮ್ಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಗಮನಕ್ಕೆ ಬಂದಿದೆ.